ದೇಶದಲ್ಲಿ 27 ಲಕ್ಷ ಮಂದಿ ವಿದ್ಯಾರ್ಥಿಗಳು ಮೇ 3ರಂದು ನೀಟ್ ಪರೀಕ್ಷೆಯನ್ನ ಬರೆದಿದ್ದಾರೆ. ಈ ನೀಟ್ ಪರೀಕ್ಷೆ ನಂತರ ಒಂದು ಮಾಹಿತಿ ಹೊರಬರ್ತದೆ, ಅದು ಈ ಪರೀಕ್ಷೆಯ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿ. ಈ ಕೋಚಿಂಗ್ ಸೆಂಟರ್ಗಳ ಮಾಧ್ಯಮದಿಂದಾಗಿ ಇವತ್ತು 27 ಲಕ್ಷ ವಿದ್ಯಾರ್ಥಿಗಳು ಯಾರು ನೀಟ್ ಪರೀಕ್ಷೆಯನ್ನ ಬರೆದಿದ್ದಾರೆ ಅವರೆಲ್ಲರಿಗೂ ಕೂಡ ಅನ್ಯಾಯ ಆಗಿದೆ. ಇದಕ್ಕೆ ನೇರ ಹೊಣೆ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್, ಇದಕ್ಕೆ ನೇರ ಹೊಣೆ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯನ್ನ ಈ ಬಿಜೆಪಿ ಪಕ್ಷದವರು, ಈ ಕೇಂದ್ರ ಸರ್ಕಾರದವರು ತಮ್ಮ ಕೈಗೊಂಡಾಗಿ ಮಾಡ್ತಾ ಇದ್ದಾರೆ. ಏನು ಈ ಒಂದು ಪೇಪರ್ ಲೀಕ್ ಆಗಿದೆ ಅನ್ನೋದು ಪ್ರಥಮ ಬಾರಿಗೆ ಅಲ್ಲ. ಈ ಪೇಪರ್ ಲೀಕ್ ಆಗಿರೋದು 3ನೇ ಬಾರಿಗೆ. ಕಳೆದ 3-4 ವರ್ಷಗಳಿಂದ ಪದೇ ಪದೇ ಪೇಪರ್ ಲೀಕ್ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ಈ ಬಿಜೆಪಿ ಸರ್ಕಾರ ಬಂದ ನಂತರ ಸುಮಾರು 40 ಪರೀಕ್ಷೆಗಳ ಪೇಪರ್ ಲೀಕ್ ಆಗಿದೆ, ಕಾಂಪಿಟೇಟಿವ್ ಪರೀಕ್ಷೆಗಳ ಪೇಪರ್ ಲೀಕ್ ಆಗಿರುವಂಥದ್ದು. ಸೊ ಇದರಿಂದಾಗಿ ಬಡ ವಿದ್ಯಾರ್ಥಿಗಳು ಯಾರು ಹಗಲು ರಾತ್ರಿ ಶ್ರಮ ಪಟ್ಟು ಈ ನೀಟ್ ಪರೀಕ್ಷೆಗೆ ಓದುತ್ತಾರೆ ಅವರಿಗೆ ಅನ್ಯಾಯ ಆಗಿದೆ. ಅವರಿಗೆ ಮಾನಸಿಕವಾಗಿ ಬಹಳಷ್ಟು ಹಿಂಸೆ ಆಗಿರ್ತಕ್ಕಂಥದ್ದು. ಅವರಿಗೆ ಎಲ್ಲ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಈ ಆತ್ಮಹತ್ಯೆಗೆ ಹೊಣೆ ಯಾರು? ನೀಟ್ ಪರೀಕ್ಷೆಯಲ್ಲಿ ಪುನಃ ಪರೀಕ್ಷೆಯನ್ನು ಮಾಡುವ ಕಾರಣದಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ಸಿಗಬೇಕು. ಮೊಟ್ಟ ಮೊದಲಾಗಿ ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಶಿಕ್ಷಣ ಮಂತ್ರಿ ರಾಜೀನಾಮೆಯನ್ನು ನೀಡಬೇಕು. ರಾಜೀನಾಮೆ ನೀಡುವ ಮುಖಾಂತರ ಇದರ ಹಿಂದುಗಡೆ ಯಾವ ಒಬ್ಬ ಭ್ರಷ್ಟ ಅಧಿಕಾರಿ ಇದ್ದಾನೆ ಅವರ ತಲೆದಂಡ ಆಗಬೇಕು. CBI ತನಿಖೆಗೆ ಕೊಟ್ಟು ನೀವು ಜನರನ್ನ ಮಂಕುಬೂದಿ ಎಸ್ಲಿಗೆ ಹೋಗಬೇಡಿ. ಇದರ ಹಿಂದುಗಡೆ NTA ಅಧಿಕಾರಿಗಳಿದ್ದಾರೆ. ಇದರ ಹಿಂದುಗಡೆ ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್ನ ಮಾಲಕರಿದ್ದಾರೆ. ಕೋಟ್ಯಾಂತರ ರೂಪಾಯಿಗಳಿಗೆ ಪೇಪರ್ ಅಂತ ಲೀಕ್ ಮಾಡಿದ್ದೀರಾ. ಇದರ ಹಿಂದೆ ಯಾರಿದ್ದಾರೆ ಅವರನ್ನ ಬಂಧಿಸಿ ಅವರನ್ನ ನೀವು ಜೈಲಿಗೆ ಹಟ್ಟುವಂತಹ ವ್ಯವಸ್ಥೆಯನ್ನು ಮಾಡಬೇಕು. ಅಲ್ಲಿಯವರೆಗೆ NSUI ಸಂಘಟನೆ, ಕಾಂಗ್ರೆಸ್ ಪಕ್ಷ ಆ ವಿದ್ಯಾರ್ಥಿಗಳ ಜೊತೆ ನಿಲ್ತದೆ. ರಾಷ್ಟ್ರಾದ್ಯಂತ ಹೋರಾಟ ನೀಟ್ ಪರೀಕ್ಷೆ ವಿರುದ್ಧ ಮುಂಬರುವಂತಹ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಡಲಿಕ್ಕಿದೆ. ಆ ಸಾವನ್ನಪ್ಪಿದ ಆತ್ಮಹತ್ಯೆಯನ್ನು ಮಾಡಿ ಸಾವನ್ನಪ್ಪಿದ ವಿದ್ಯಾರ್ಥಿಗಳ ಬಹುಶಃ ಅವರಿಗೆ ಒಂದು ನ್ಯಾಯವನ್ನು ಕೊಡುವಂತಹ ಕೆಲಸವನ್ನ ಈ NSUI ಸಂಘಟನೆ ಮಾಡಲಿಕ್ಕಿದೆ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.